ಪ್ರತ್ಯೇಕವಾಗಿ ಕರಾವಳಿ ಕರ್ನಾಟಕದಲ್ಲಿ ಹೈಕೋರ್ಟ್ನ ಸರ್ಕ್ಯೂಟ್ ಬೆಂಚ್ ಆಗಬೇಕು ಮತ್ತು ಪರ್ಮನೆಂಟ್ ಬೆಂಚ್ ಆಗಬೇಕು ಅಂತೇಳುವಂಥ ನಮ್ಮ ಬೇಡಿಕೆ ಇತ್ತು. ಸುಮಾರು ಕಳೆದ 10 ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬೇಡಿಕೆಗಳಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಈ ಬೇಡಿಕೆ ಸ್ವಲ್ಪ ತೀವ್ರವಾಗಿ ಮಾಡಿದೆವು. ಯಾಕಂತ ಹೇಳಿದರೆ ಇಲ್ಲಿ ಅನೇಕ ಕಕ್ಷಿಗಾರರು ಬೆಂಗಳೂರಿಗೆ ಹೋಗೋದು, ಬೆಳಿಗ್ಗೆ ಹೋಗಿ ರಾತ್ರಿ ಮುಟ್ಟೋದು, ರಾತ್ರಿ ಮುಟ್ಟಿದರೆ ವಕೀಲರುಗಳು ಕಚೇರಿಯಲ್ಲಿ ಸಿಗುವುದಿಲ್ಲ, ದುಡ್ಡು ಖರ್ಚು, ವಾಹನದ ವ್ಯವಸ್ಥೆಗಳು ಸರಿಯಾಗಿಲ್ಲ, ಘಾಟು ಕೆಲವೊಮ್ಮೆ ಬಂದಾಗಿರ್ತದೆ, ಮಳೆಗಾಲದಲ್ಲಿ 3 ತಿಂಗಳು ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಸಮಸ್ಯೆಗಳು ಇದ್ದಾಗ ಮಂಗಳೂರಿನಲ್ಲಿಯೇ ಒಂದು ಸರ್ಕ್ಯೂಟ್ ಬೆಂಚ್ ಮಾಡಬೇಕು ಅಥವಾ ಮಂಗಳೂರಿನಲ್ಲಿ ಹೈಕೋರ್ಟ್ ಬೆಂಚ್ ಮಾಡಬೇಕು ಅಂತ ಹೇಳುವಂಥದ್ದು ಹೋರಾಟ ಇತ್ತು. ನಮ್ಮ ರಾಘವೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಅವರು ನನ್ನನ್ನೊಮ್ಮೆ ಕರೆಸಿ ಮಾತಾಡಿದರು, ನೀವು ಹೋರಾಟ ಸಮಿತಿಯ ಸಂಚಾಲಕರಾಗಬೇಕು, ನಾವೊಮ್ಮೆ ಕೆಲಸವನ್ನು ಮಾಡಿ ಇದರ ಬಗ್ಗೆ ಹೆಚ್ಚು ಪ್ರಯತ್ನ ಮಾಡಬೇಕು ಅಂತ ಹೇಳಿದರು. ನಾವು ಅನೇಕ ಬಾರಿ ಬೆಂಗಳೂರಿಗೆ ಹೋಗಿದ್ದೆವು, ಬಂದಿದ್ದೇವೆ, ಕಾಡು ಚಳುವಳಿ ಮಾಡಿದ್ದೇವೆ, ಪ್ರತಿಭಟನೆಗಳು ಮಾಡಿದ್ದೇವೆ, ಎಲ್ಲವನ್ನು ಮಾಡಿದರೂ ಕೂಡ ಎಲ್ಲಿಯೂ ನಮಗೆ ಪೂರಕವಾದಂಥ ಸ್ಪಂದನೆ ಇತ್ತು. ಯಾವುದೂ ರೈಟಿಂಗಲ್ಲಿ ಹಾಕಿ ಇದು ಮಾಡ್ತೀವಿ ಅಂತ ಹೇಳಲಿಕ್ಕೆ 2 ವರ್ಷಗಳ ಕಾಲ ತಗೊಂಡಿತ್ತು. ಇವತ್ತು 2 ವರ್ಷಗಳ ಕಾಲದ ನಂತರ ಇವತ್ತು ನಮ್ಮ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ತಕ್ಕಂಥ ನಜೀರ್ ಅವರು ಹೈಕೋರ್ಟಿನ ಚೀಫ್ ಜಸ್ಟಿಸನ್ನು ಭೇಟಿ ಮಾಡ್ತಕ್ಕಂಥಕ್ಕೆ ಅವಕಾಶ ಮಾಡಿಕೊಟ್ಟರು. ಅವರು ಕೂಡ ಪಾಸಿಟಿವ್ ಆಗಿ ಮಾತಾಡಿದರು. ಮುಖ್ಯಮಂತ್ರಿಗಳೇ ನಮ್ಮ ವಕೀಲರ ಸಂಘಕ್ಕೆ ಬಂದು ಬಾರ್ ಅಸೋಸಿಯೇಷನ್ನ ಆಫೀಸ್ ಬೇರರನ್ನು ಉದ್ದೇಶಿಸಿ ಸರ್ಕಿಟ್ ಹೌಸ್ನಲ್ಲಿ ಬಂದು ಮಾತಾಡಿ, ಇಲ್ಲ ಮಂಗಳೂರಿಗೆ ಕರಾವಳಿ ಕರ್ನಾಟಕಕ್ಕೆ ಹೈಕೋರ್ಟ್ನ ಬೆಂಚ್ ಬೇಕಂತ ಹೇಳುವಂಥದ್ದು ಇದು ನೈಜವಾದ ಬೇಡಿಕೆ ಇದೆ, ನನ್ನ ಮನಸ್ಸಿಗೂ ಅನಿಸಿದೆ. ಹಾಗಾಗಿ ನಾನು ಚೀಫ್ ಜಸ್ಟಿಸ್ ಜೊತೆ ಮಾತಾಡ್ತೇನೆ ಮತ್ತು ಇದಕ್ಕೆ ಮಾಡುವ ಪ್ರಯತ್ನ ಎಲ್ಲ ಮಾಡ್ತೀನಿ ಎಂಬ ಮಾತನ್ನು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಸಭೆಗೆ ಬಂದು ಹೇಳಿದರು. ಅದರ ನಂತರ ನಮಗೆ ಇನ್ನೂ ಧೈರ್ಯ ಜಾಸ್ತಿ ಆಯಿತು. ನಾವು ಅದರ ನಂತರ ಬೆನ್ನು ಬಿಡದೆ ಸತತವಾಗಿ ಇವತ್ತು ಹೈಕೋರ್ಟ್ನ ಜಡ್ಜುಗಳ ಮಧ್ಯೆ ಹೋಗಿ ಮಾತಾಡಿದ್ದೇವೆ, ಕಾನೂನು ಸಚಿವರ ಜೊತೆ ಮಾತಾಡಿದ್ದೇವೆ, ವಿಧಾನ ಪರಿಷತ್ನಲ್ಲಿ ಈ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿ ಚರ್ಚೆಗೆ ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ. ಹೀಗಾಗಿ ಸುಮಾರು ವಿಚಾರಗಳನ್ನು ಚರ್ಚೆ ಮಾಡಿ ಕೊನೆಗೂ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಕಾಗದವನ್ನು ಬರೆಯುವ ಮೂಲಕ ಇವತ್ತು ಪತ್ರವನ್ನು ಬರೆಯುವ ಮೂಲಕ ಹೈಕೋರ್ಟ್ನ ಬೆಂಚನ್ನು ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳೋದನ್ನು ಕರೆಯನ್ನು ಕೊಟ್ಟಿದ್ದಾರೆ. ಮತ್ತು ಚೀಫ್ ಜಸ್ಟಿಸ್ಗೆ ಅವರು ಬರೆದಿದ್ದಾರೆ. ಏನು ಮೂಲಭೂತ ಸೌಕರ್ಯ ಬೇಕು ಅದನ್ನು ನಾವು ದೊರಕಿಸಿಕೊಡ್ತೇವೆ. ಓಲ್ಡು DC ಆಫೀಸನ್ನು ಹೈಕೋರ್ಟಿನ ಸರ್ಕ್ಯೂಟ್ ಬೆಂಚಿಗೆ ನೀವು ಉಪಯೋಗ ಮಾಡಿಕೊಳ್ಳಿ. ಸುಮಾರು 50,000 ಸ್ಕ್ವೇರ್ ಫೀಟ್ ಜಾಗ ಇದೆ. ಮತ್ತು ಜಡ್ಜಸ್ಗಳಿಗೆ ನಿಲ್ಲಿಕ್ಕೆ ಏನು ವ್ಯವಸ್ಥೆ ಬೇಕು, ರೆಸಿಡೆನ್ಸಿಗೆ 4 ಜಡ್ಜಸ್ಗಳು ಹೈಕೋರ್ಟಿನಿಂದ ಬರ್ತಾರೆ ಅಂತ ನಮ್ಮ ಮುಂದೆ ಇರುವಂಥ ಸವಾಲಿದೆ. ಅದಕ್ಕೆ ಅವರು 4 ಜಡ್ಜಸ್ಗಳಿಗೆ ನಿಲ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವಸತಿ ವ್ಯವಸ್ಥೆ ಮಾಡ್ತೇನೆ. ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕು, ನಿಮಗೆ ಏನು ವ್ಯವಸ್ಥೆಗಳು ಬೇಕು, ಅದು ಅಧಿಕಾರಿಗಳಿಗೆ ನಿಲ್ಲಿಕ್ಕೆ ಇರ್ಬೋದು, ಎಲ್ಲದಕ್ಕೂ ನಾನು ಮಾಡಿಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಮುಖ್ಯಮಂತ್ರಿಗಳು ಚೀಫ್ ಜಸ್ಟಿಸ್ಗೆ ಲೆಟ್ರ್ ಬರೆದು ಪತ್ರದ ಮೂಲಕ ತನ್ನ ಸಹಮತಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಇದು ಪತ್ರವನ್ನು ಸಿಕ್ಕಿದ ಕೂಡಲೇ ಚೀಫ್ ಜಸ್ಟಿಸ್ ಅವರು ಈಗಾಗಲೇ ಹೇಳಿದ್ದಾರೆ, ಅವರು ಮಂಗಳೂರಿಗೆ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿ ನಾವು ಆಲೋಚನೆ ಮಾಡಿದ್ದೇವೆ, ಅಕ್ಟೋಬರ್ನಿಂದ ಮಂಗಳೂರಿನಲ್ಲಿ ಸರ್ಕ್ಯೂಟ್ ಬೆಂಚ್ ಕಾರ್ಯಾರಂಭ ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ ಇದೆ. ಇದನ್ನು ನಾವು ಸುಪ್ರೀಂ ಕೋರ್ಟ್ ಜಡ್ಜಿನ ಮುಂದೆಯೂ ಹೇಳಿದ್ದೇವೆ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಈಗ ಕೂಡಲೇ ಭೇಟಿ ಮಾಡ್ತೀವಿ ಮತ್ತು ಅವರು ಹೇಳ್ತೇವೆ, ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳಿಗೆ ಬೇಕಾದ ಅನುದಾನವನ್ನು ಬಿಡುಗಡೆ ಮಾಡಲು ನಾವು ಸರ್ಕಾರದ ಬೇರೆ ಬೇರೆ ಇಲಾಖೆ ಜೊತೆ ಮಾತಾಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಈಗಾಗಲೇ ಭೇಟಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳಿದ್ದೇವೆ, ಎಲ್ಲೆಲ್ಲಿ ಸರ್ಕಾರದ ಸವಲತ್ತು ಈ ಹೈಕೋರ್ಟ್ ಬೆಂಚ್ ಮಾಡಲಿಕ್ಕೆ ಬೇಕಾ ಅದೆಲ್ಲವನ್ನು ತಾವು ದೊರಕಿಸಿಕೊಡಬೇಕು ಅಂತ ಹೇಳಿದ್ದೇವೆ. DC ಕೂಡ ಅದನ್ನು ಒಪ್ಪಿದ್ದಾರೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿಯೇ ಹೈಕೋರ್ಟ್ನ ಬೆಂಚು ಮಂಗಳೂರಿನಲ್ಲಿ ಪ್ರಾರಂಭ ಆಗ್ತದೆ. ಆದರೆ ಕರಾವಳಿ ಭಾಗದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಿಗೂ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಅವರು ಯಾವ ಫಿಟ್ ಅಂತ ಅನಿಸ್ತದೆ ಅವರು ಹೇಳಿದ ಜಿಲ್ಲೆಗಳನ್ನು ಇದಕ್ಕೆ ಮಾಡಬಹುದು, ಇದಕ್ಕೆ ಈ ಒಂದು ಜುರಿಡಿಷನ್ಗೆ ತರಬಹುದು. ಮತ್ತು ನಮ್ಮ ಎಲ್ಲ ಲಿಟಿಗೆಂಟ್ಗಳಿಗೆ ಇದು ಒಂದು ಒಳ್ಳೆಯ ಅವಕಾಶ ಆಗ್ತದೆ, ತಮ್ಮ ಸಮಯ ಉಳಿತದೆ, ದುಡ್ಡು ಉಳಿತದೆ. ನ್ಯಾಯ ಜನರ ಮನೆ ಬಾಗಿಲಿಗೆ ಅಂತ ಹೇಳುವಂಥ ಸುಪ್ರೀಂ ಕೋರ್ಟಿನ ಏನು ಸಿದ್ಧಾಂತ ಇದೆ ಅದಕ್ಕೆ ಇದು ಒಂದು ಪೂರಕವಾದಂಥ ಅಂಶ. ಅದಕ್ಕಾಗಿ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.